ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಅಂತರ್ಯ ಶೆಟ್ಟಿ. ವೀಕ್ಷಕರೇ, ದುಡ್ಡೇ ದೊಡ್ಡಪ್ಪ ಅಂತ ನಾವೆಲ್ಲರೂ ಕೇಳಿದ್ದೀವಿ. ದುಡ್ಡಿಲ್ಲ ಅಂದರೆ ಏನೂ ಸಾಧ್ಯ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ದುಡ್ಡಿನಿಂದ ಮಿಗಿಲಾಗಿದ್ದು ತುಂಬಾ ಇದೆ. ಆದರೆ ದುಡ್ಡು ಮುಖ್ಯನೇ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ದುಡ್ಡು ತುಂಬಾ ಮುಖ್ಯ ಅನ್ನೋದು. ಪ್ರತಿನಿತ್ಯದ ಜೀವನ ಸುಲಭವಾಗಿ ಸಾಗಬೇಕು ಅಂತ ಹೇಳಿದರೆ ದುಡ್ಡು ತುಂಬಾ ಮುಖ್ಯವಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಮನಿ ಪ್ಲಾಂಟ್ ಅಂದರೆ ದುಡ್ಡಿನ ಪ್ಲಾಂಟಾ ಅಂತ ಕನ್ಫ್ಯೂಸ್ ಆಗಿರೋದು ಇದೆ. ನಿಜವಾಗ್ಲೂ ದುಡ್ಡು ಮರದಲ್ಲಿ ಬೆಳೆಯುತ್ತಾ ಅಂತ ಕನ್ಫ್ಯೂಸ್ ಆಗಿರೋದು ಇದೆ. ಆದರೆ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ದುಡ್ಡಿನ ಬೀಜವನ್ನು ಬಿತ್ತಿದ್ರೆ ನಿಜವಾಗ್ಲೂ ದುಡ್ಡು ಹೆಮ್ಮರವಾಗಿ ಬೆಳೆಯುತ್ತೆ. ಆದ ಕಾರಣ ದುಡ್ಡಿನ ಜ್ಞಾನ, ಹಣಕಾಸಿನ ಜ್ಞಾನ ತುಂಬಾ ಮುಖ್ಯವಾಗುತ್ತೆ. ನಾಳೆಗಳು ನಮ್ಮದಾಗಿಸಬೇಕಾದ್ರೆ ದುಡ್ಡಿನ ಲೆಕ್ಕಾಚಾರ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ. ಆದ ಕಾರಣ ನಿಮಗೋಸ್ಕರ ಸಜ್ಜಾಗಿದೆ ನಮ್ಮ ಈ ಕಾರ್ಯಕ್ರಮ ನಾಳೆಗಳು ನಮ್ಮದೆನಿಸಿವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಕನ್ಯಾ ರಾವ್, ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷನಲ್. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ ಮ್ಯಾಮ್. ನಮಸ್ತೆ. ನಮಸ್ತೆ. ನಾಳೆಗಳು ನಮ್ಮದೆನಿಸಿವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಕೇಳಬೇಕಾಗಿರುವಂತಹ ಪ್ರಶ್ನೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ನಿಮ್ಮ ಪ್ರಕಾರ ಏನು? ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಹೆಚ್ಚಿನವರು ಹಣದ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಹಾಗಾಗಿ ಹಣ ಎಲ್ಲಿ ಖರ್ಚಾಗುತ್ತೆ ಅಂತ ಅವರಿಗೆ ತಿಳಿಯೋದಿಲ್ಲ. ಅದಕ್ಕಾಗಿ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ನಮ್ಮ ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು ಅಂತ ಒಂದು ಲೆಕ್ಕ ನೋಡಿಕೊಂಡು ಮುಂದುವರಿಬೇಕು. ಯಾಕೆಂದರೆ ಇಲ್ಲದಿದ್ದರೆ, ಉದಾಹರಣೆಗೆ ನಮಗೆ ಒಂದು 10,000 ರೂಪಾಯಿ ಸಂಪಾದನೆ ಇದ್ದರೆ ತಿಂಗಳಿಗೆ, ನಮ್ಮ ಖರ್ಚು 12,000 ಆದರೆ ನಾವು 2,000ಕ್ಕೆ ಪರದಾಡಬೇಕು, ಯಾರ ಹತ್ರ ಆದರೂ ಸಾಲ ಮಾಡಬೇಕು. ಹಾಗೆ ಇದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಒಂದು ಲೆಕ್ಕಾಚಾರ ಇಟ್ಟುಕೊಂಡ್ರೆ ನಮ್ಮ ಖರ್ಚುಗಳು ಎಷ್ಟು, ಅಂದರೆ ಕೆಲವು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಊಟದ್ದು ಬಟ್ಟೆದು ಅಂಥದ್ದೆಲ್ಲ. ಸೊ ಅದೆಲ್ಲ ಈ ವೆಚ್ಚಗಳು ನಾವು ಲೆಕ್ಕ ಮಾಡಿಟ್ಟು ಉಳಿದ ಹಣವನ್ನು ನಾವು ಹೂಡಿಕೆ ಮಾಡಿದರೆ ನಮಗೆ ಒಂದು ನಮ್ಮ ನಾಳೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೋದು. ಹಾಗೆ ಅದಕ್ಕಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅತಿ ಅಗತ್ಯ. ಹಾಗೆ ಲೆಕ್ಕಾಚಾರ ಇಟ್ಕೊಳ್ಬೇಕು. ನಮ್ಮ ಸಂಪಾದನೆ, ನಮ್ಮ ಖರ್ಚು, ಇದರದೆಲ್ಲ ಲೆಕ್ಕಾಚಾರ ಇಟ್ಕೊಂಡ್ರೆ ಒಂದು ಬಜೆಟ್ ಮಾಡ್ಬೋದು. ಅಂದರೆ ನಾವು ಎಷ್ಟು ಖರ್ಚು ಮಾಡಬಹುದು ನಮ್ಮ ಸಂಪಾದನೆಗೆ ತಕ್ಕ. ಅಂದರೆ ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಗೆ ನಾವು ಮುಂದುವರಿಬೇಕಾದ್ರೆ ಒಂದು ಲೆಕ್ಕಾಚಾರ ಇಟ್ಕೊಳ್ಬೇಕು. ಅದೇ ಫಿನಾನ್ಷಿಯಲ್ ಪ್ಲಾನಿಂಗ್. ಓಕೆ, ಇವಾಗ ಸಾಮಾನ್ಯವಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಇದು ನಮಗೆ ಸೀಮಿತವಾಗಿರೋದಲ್ಲ, ಏನಿದ್ರು ದುಡ್ಡಿದ್ದೋರ್ದು ಕತೆ ಅಂತ ಸಾಮಾನ್ಯವಾಗಿ ಇಟ್ಸ್ ರೂಢಿಕೆಯಲ್ಲಿ ಒಂದು ಮಾತು. ಆದರೆ ಲೋ ಇನ್ಕಮ್ ಇದ್ದವರು ಕೂಡ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬಹುದಾ? ಹೌದು, ಅವರು ಅಗತ್ಯವಾಗಿ ಮಾಡಬೇಕು. ಯಾಕಂದ್ರೆ ಸಂಪಾದನೆ ಜಾಸ್ತಿ ಇಲ್ಲ, ಅದಕ್ಕೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಸೀಮಿತದಲ್ಲಿ ಇಟ್ಟುಕೊಂಡು ಮುಂದುವರಿಬೇಕು. ಅದಕ್ಕಾಗಿ ನಾನು ಹೇಳಿದಾಗೆ ಬರ್ದಿಡಬೇಕು. ನಮ್ಮ ಖರ್ಚುಗಳನ್ನು ಬರ್ದಿಟ್ರೆ ನಮಗೆ ಒಂದು ಈಗ 6 ತಿಂಗಳು ಖರ್ಚುಗಳನ್ನು ಬರ್ದಿಟ್ರೆ ನಮಗೆ ಒಂದು ಐಡಿಯಾ ಸಿಗುತ್ತೆ, ನಮ್ಮ ಹಣ ಎಲ್ಲಿ ಹೋಗುತ್ತೆ ಅಂತ ಒಂದು ನಮಗೆ ಅರ್ಥ ಆಗುತ್ತೆ ಅದನ್ನು ನೋಡುವಾಗ. ಆಗ ನಮಗೆ ಯಾವುದಕ್ಕೆ ನಾವು ಜಾಸ್ತಿ ಖರ್ಚು ಮಾಡ್ತಾ ಇದ್ದೇವೆ, ಎಲ್ಲಿ ಅನಗತ್ಯ ಹಣ ಖರ್ಚಾಗುತ್ತೆ ಅದೆಲ್ಲ ನಮಗೆ ಒಂದು ಗೊತ್ತಾಗ್ತದೆ. ಈಗ ಕೆಲವರಿಗೆ ಈಗ ಬರೆಯುವ ಅಭ್ಯಾಸವೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲನ್ನೇ ನೋಡೋದು. ಅದರಲ್ಲಿ ಕೂಡ ಆ್ಯಪ್ ಉಂಟು, ಬಜೆಟ್ ಮಾಡುವಂಥದ್ದು ಆ್ಯಪ್ ಉಂಟು. ಹೌದು, ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ದಿನನಿತ್ಯದ ಖರ್ಚು, ಬಸ್ಸಿಗ, ಊಟಕ್ಕ, ಪೆಟ್ರೋಲಿಗ ಎಲ್ಲವನ್ನು ಬರೆದಿಟ್ಟುಕೊಳ್ಬೋದು. ದಿನ ಮಾಡಿದ ಖರ್ಚನ್ನು ಅದರಲ್ಲಿ ಹಾಕಿಟ್ರೆ ನಿಮಗೆ ಅದೊಂದು ಕೊಡ್ತದೆ. ಅಂದರೆ ನಿಮಗೆ ಪೈ ಚಾರ್ಟ, ಬಾರ್ ಗ್ರಾಫ ಅಂಥದ್ದೆಲ್ಲ ಚಿತ್ರ, ಅಂದರೆ ವಿಜುವಲ್ ಆಗಿ ನಿಮಗೆ ಅದನ್ನು ನೋಡ್ಬೋದು. ಹಾಗೆ ನಿಮಗೆ ಒಂದು ಅರ್ಥ ಆಗುತ್ತೆ. ಈಗ ಜಾಸ್ತಿ ಹಣ ಇದ್ದವರಿಗೆ ಸ್ವಲ್ಪ ಹಣ ಬಿಸಾಡಿ ಹೋದ್ರು ಅಥವಾ ಎಲ್ಲಿಯಾದರೂ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ. ಆದರೆ ಸಣ್ಣ ಸಂಪಾದನೆ ಇರುವವರೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಅವರಿಗೆ ಅಗತ್ಯ. ಓಕೆ, ಸಾಮಾನ್ಯವಾಗಿ ಇವಾಗ ನಾರ್ಮಲ್ ಆಗಿರುವಂಥ ವರ್ಡ್ ಬಂದು ಸ್ಟ್ರೆಸ್. ಏನು ಹೇಳಿದ್ರು ಸ್ಟ್ರೆಸ್, ಆ ಸ್ಟ್ರೆಸ್, ಈ ಸ್ಟ್ರೆಸ್ಸಲ್ಲಿ ದಿ ಮೇನ್ ಸ್ಟ್ರೆಸ್ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಸ್ಟ್ರೆಸ್. ಸೊ ಫಿನಾನ್ಷಿಯಲ್ ಸ್ಟ್ರೆಸ್ನ ಹೇಗೆ ಕಮ್ಮಿ ಮಾಡ್ಬೋದು ಮ್ಯಾಮ್? ಫಿನಾನ್ಷಿಯಲ್ ಸ್ಟ್ರೆಸ್ ಈಗ ನೀವು ಪೇಪರಲ್ಲೆಲ್ಲ ಓದಿರ್ಬೋದು ಅಥವಾ ಟಿ ವಿಯಲ್ಲಿ ಕೇಳಿರ್ಬೋದು, ಕೆಲವರೆಲ್ಲ ಸಾಲ ಮಾಡಿ ಸಾಲ ಹಿಂದೆ ಕೊಡಲಿಕ್ಕೆ ಆಗದೆ ಸೂಸೈಡ್ ಮಾಡಿಕೊಂಡವರು ಇದ್ದಾರೆ.
ಅಂಥದ್ದೆಲ್ಲ ಪರಿಸ್ಥಿತಿ ಬರುವ ಮೊದಲೇ ನಾವು ಒಂದು ಖರ್ಚನ್ನು ನಮ್ಮ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ರೆ, ನಮ್ಮ ಸಂಪಾದನೆ ಎಷ್ಟು ಉಂಟು ಅಷ್ಟೇ ಖರ್ಚು ಮಾಡಿದ್ರೆ ನಮಗೆ ಫಿನಾನ್ಷಿಯಲ್ ಸ್ಟ್ರೆಸ್ ಬರುವ ಪರಿಸ್ಥಿತಿ ಬರುವುದಿಲ್ಲ. ಅದಕ್ಕಾಗಿ ನಾವು ಒಂದು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಬಂದಾಗ ಒಂದು ಹಣ ಬೇಕಾಗ್ತದೆ. ಈಗ ಸಡನ್ ಆಗಿ ಯಾರಿಗಾದರೂ ಮನೆಯಲ್ಲಿ ಹುಷಾರಿಲ್ಲದೆ ಹೋಗಿರ್ಬೋದು, ಅವರಿಗೆ ಆಸ್ಪತ್ರೆಗೆ ಕೊಂಡೋಗುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಅದಕ್ಕೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇದ್ದರೆ ನಮಗೆ ಅದು ಸುಲಭ ಆಗ್ತದೆ. ಯಾಕಂದರೆ ಇನ್ಶೂರೆನ್ಸ್ ಕಂಪನಿಯವರು ಆ ಖರ್ಚನ್ನು ನೋಡ್ಕೊಳ್ತಾರೆ. ಇಲ್ಲದಿದ್ದರೆ ಬೇರೆ ಥರದ್ದು ಕೂಡ ತುರ್ತು ಖರ್ಚು ಆಗಬಹುದು. ಅದಕ್ಕೆ ಒಂದು ತುರ್ತು ಖರ್ಚಿಗಾಗಿಯೇ ಅಂದರೆ ಎಮರ್ಜೆನ್ಸಿ ಫಂಡ್ ಅಂತ ಅದಕ್ಕೆ ಒಂದು ಸ್ವಲ್ಪ ಹಣ ಕೂಡಿಟ್ಟು ಒಂದು ನಮ್ಮದು 6 ತಿಂಗಳದ್ದು ಸಂಪಾದನೆ ಎಷ್ಟು ಉಂಟು ಅಷ್ಟು ಹಣ ಬ್ಯಾಂಕಲ್ಲಿ ಅಥವಾ ಇನ್ನೊಂದು ಶಾರ್ಟ್ ಟರ್ಮ್ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಏನೋ ಹಾಕಿಟ್ರೆ ಅದು ನಿಮಗೆ ಬೇಕಾದಾಗ ತೆಗಿಲಿಕ್ಕೆ ಅನುಗುಣವಾಗ್ತದೆ. ಹಾಗಾಗಿ ನಾವು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಅದಕ್ಕೆ ಸ್ವಲ್ಪ ಸೇವಿಂಗ್ಸ್ ಮಾಡಿಡಬೇಕು. ಇನ್ನೊಂದು ನಮಗೆ ಒಂದು ಕೆಲವು ಆರ್ಥಿಕ ಗುರಿ ಅಂತ ಇರುತ್ತೆ. ಒಂದು ನಿಮಗೆ ಕಾರ್ ತಗೊಳ್ಳಿಕ್ಕೆ ಮನಸ್ಸಿರ್ಬೋದು, ಅಥವಾ ಒಂದು ರಜೆಗಾಗಿ ನೀವು ಬರುವಾಗ ಈಗ ಹೇಳಿದ್ರಿ ಒಂದು ಲಾಂಗ್ ಡ್ರೈವಿಗೆ ಹೋಗೋದು ಇಷ್ಟ, ಅಥವಾ ಅಂತ ಒಂದು ರಜೆಗೆ 2-3 ದಿವಸಕ್ಕೆ ಗೋವಾಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಇರ್ಬೋದು. ಅಥವಾ ಒಂದು 10 ವರ್ಷ ಆಗುವಾಗ ನಿಮಗೆ ಒಂದು ಮನೆ ತಗೊಳ್ಳಿಕ್ಕೆ ಅದೊಂದು ಆರ್ಥಿಕ ಗುರಿ. ಯಾಕಂದ್ರೆ ಮನೆ ತಗೊಳ್ಳೋದಂದ್ರೆ ಒಂದು ದೊಡ್ಡ ಸೆಕ್ಯೂರಿಟಿಗೆ ಬೇಕಾಗ್ತದೆ. ಅಂಥದನ್ನೆಲ್ಲ ಅಂತ ಆರ್ಥಿಕ ಗುರಿಗಳನ್ನು ನಾವು ಒಂದು ಲಿಸ್ಟ್ ಮಾಡಿ ಅದಕ್ಕೆ ಒಂದು ಅಂದಾಜಿಗೆ ಎಷ್ಟು ಖರ್ಚು ಆಗಬಹುದು ಅಂತ ಒಂದು ಲೆಕ್ಕ ಮಾಡಿಟ್ರೆ ಅದರ ಪ್ರಕಾರ ಉಳಿತಾಯ ಮಾಡಿದರೆ ಆ ಉಳಿತಾಯವನ್ನು ನಾವು ಹೂಡಿಕೆ ಮಾಡಬೇಕು. ಅಂದರೆ ಖಾಲಿ ನಾವು ಈಗ SB ಅಕೌಂಟಲ್ಲಿ ಹಣ ಬಿದ್ದುಕೊಂಡಿದ್ರೆ ಅದು ನಮಗೆ ಒಳ್ಳೆಯದಾಗೋದಿಲ್ಲ. ಯಾಕಂದರೆ ಈಗ ಹಣದುಬ್ಬರ ಜಾಸ್ತಿ ಆಗ್ತದೆ, ಅಂದರೆ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ಹಣ ಉಳಿತಾಯ ಮಾಡಿಟ್ರೆ ನಮಗೆ ಆ ಫಿನಾನ್ಷಿಯಲ್ ಒತ್ತಡ ಬರುವುದಿಲ್ಲ, ಫಿನಾನ್ಷಿಯಲ್ ಸ್ಟ್ರೆಸ್ ಅಂತ ಬರುವುದಿಲ್ಲ. ಮತ್ತು ಆದಷ್ಟು ಸಾಲ ತಗೊಳ್ಳದೇ ಇರೋದು ಒಳ್ಳೆಯದು. ಕೆಲವರೆಲ್ಲ ಈಗ ಸಂಪಾದನೆ ಶುರು ಮಾಡಿದ ಕೂಡಲೇ ಒಂದು 20,000 ಸಂಬಳ, ಅದು 1.5 ಲಕ್ಷದ್ದು ಗಾಡಿ ತಗೊಳ್ತಾರೆ. ಅದರದು ಆ ಸಾಲ ಮಾಡಿದರೆ ಬಡ್ಡಿ ಕಟ್ಟಬೇಕಾಗ್ತದೆ. ನಿಮಗೆ ಅದು ಸಾಲ ಕಟ್ಟಿ ಮುಗಿಸುವಾಗ 1.5 ಲಕ್ಷ ಅಲ್ಲ, ನೀವು 3 ಲಕ್ಷ ಕಟ್ಟಿ ಆಗಿರ್ತದೆ. ಹಾಗಾಗಿ ಅದನ್ನು ಹಾಗೆ ಖರ್ಚು ಮಾಡುವ ಬದಲು ನಾವು ಒಂದು ಉಳಿತಾಯ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಮತ್ತೆ ಗಾಡಿ ತಗೊಂಡ್ರೆ ನಿಮಗೆ ಆ ಒತ್ತಡ ಇರುವುದಿಲ್ಲ. ಆ ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಆ ಒತ್ತಡವೇ ಇರುವುದಿಲ್ಲ. ನಿಮ್ಮ ಹಣ ನಿಮ್ಮ ಕೈಯಲ್ಲೇ ಇರಬೇಕು. ನಾವು ಬೇರೆಯವರ ಹಣ ಖರ್ಚು ಮಾಡಿದರೆ ಸ್ವಲ್ಪ ಒತ್ತಡ ಬರುವುದು. ಹಾಗಾಗಿ ಆದಷ್ಟು ಸಾಲ ತಗೊಳ್ಳದೇ ಇರೋದು ಒಳ್ಳೆಯದು. ಮ್ಯಾಮ್, ಇವಾಗ ಒಂದು ನೀವು ಮಾತು ಹೇಳಿದ್ರಿ, ಇನ್ಫ್ಲೇಷನ್, ಹಣದ ಉಬ್ಬರ ಅನ್ನೋದು. ಇವಾಗ ಸಾಮಾನ್ಯ ಜನರಿಗೆ ಹಣದ ಉಬ್ಬರ ಅನ್ನೋದನ್ನ ಒಂದು ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ನೀವು ಇವತ್ತು ಒಂದು ಫ್ರೂಟ್ಸ್ ತಗೊಳ್ಳಿ, ಒಂದು ಸ್ವಲ್ಪ ಸಮಯ ಆದ ನಂತರ ಅದೇ ಫ್ರೂಟ್ಸ್ ತಗೊಳ್ಳಿ ಅಥವಾ ತರಕಾರಿ, ಆ ರೇಟ್ ಚೇಂಜ್ ಆಗಿರುತ್ತೆ ಅಲ್ವಾ? ಈಗ ಒಂದು 3 ವರ್ಷದ ಹಿಂದೆ ಒಂದು ಆ್ಯಪಲಿಗೆ 100 ರೂಪಾಯಿ ಇತ್ತು, ಈಗ 300-400 ರೂಪಾಯಿ ಕೊಡಬೇಕಾಗುತ್ತೆ. ಆ ಡ್ರ್ಯಾಗನ್ ಫ್ರೂಟ್ ಅಂತ ಇತ್ತೀಚೆಗೆ ಒಂದು ಬಂದಿದೆ, ಅದಕ್ಕೆ ಕೂಡ ಈಗ ಕೆಜಿಗೆ ಎಷ್ಟು 200-300 ಎಷ್ಟು ಉಂಟು. ಇತ್ತೀಚಿನ ಕಾಲದಲ್ಲಿ ನಾನು ಕೇಳಿದ್ದೇನೆ, ಡ್ರ್ಯಾಗನ್ ಫ್ರೂಟ್ ಇಲ್ಲೇ ಎಲ್ಲ ಬೆಳೆಸ್ತಾ ಇದ್ದಾರೆ, ಆದರೂ ಅದು ಮಾರ್ಕೆಟಿಗೆ ಬರುವಾಗ ನಮಗೆ ಅದೊಂದು ಎಕ್ಸಾಟಿಕ್ ಫ್ರೂಟ್ ಅಂತ ನಮ್ಮ ಊರಿದ್ದು ಫ್ರೂಟ್ ಎಲ್ಲ. ಹಾಗೆ ನೀವು ಅದಕ್ಕೆ ನಾನು ಹೇಳೋದು, ನೀವು ಖರ್ಚನ್ನೆಲ್ಲ ಬರೆದಿಟ್ಟುಕೊಂಡ್ರೆ ನಿಮಗೆ ಆ ಹಣದುಬ್ಬರದ ಪರಿಸ್ಥಿತಿ ಅರ್ಥ ಆಗುತ್ತೆ. ಗೌರ್ಮೆಂಟ್ ಹೇಳ್ಬೋದು ಈಗ ಹಣದುಬ್ಬರ ಕಡಿಮೆ ಆಗಿದೆ, ಈಗ 3% ಅಥವಾ 5%. ನೀವು ಕಾಲೇಜಿಗೆ ಹೋಗುವಾಗ ಎಷ್ಟು ಫೀಸ್ ಕಟ್ಟಿದ್ದೀರಿ, ಇವತ್ತು ಅದೇ ಕಾಲೇಜಿಗೆ ಹೋಗಿ ಅದೇ ಕೋರ್ಸಿಗೆ ಎಷ್ಟು ಫೀಸ್ ಅಂತ ಕೇಳಿ, ಆಗ ನಿಮಗೆ ಹಣದುಬ್ಬರದ ಪರಿಸ್ಥಿತಿ ಅರ್ಥ ಆಗುತ್ತೆ. ಅಂದರೆ ಹಣದು ವ್ಯಾಲ್ಯೂ ಕಡಿಮೆ ಆಗ್ತದೆ, ಕ್ರಯ ಜಾಸ್ತಿ ಆಗುತ್ತೆ. ಈಗ ಚಿನ್ನಕ್ಕೆ ತಗೊಳ್ಳಿ, ಎಷ್ಟಿತ್ತು ಚಿನ್ನಕ್ಕೆ ಸ್ವಲ್ಪ ಸಮಯದ ಹಿಂದೆ, 1 ವರ್ಷದ ಹಿಂದೆ ಚಿನ್ನಕ್ಕೆ ಎಷ್ಟಿತ್ತು, ಇವತ್ತು ನೋಡಿ ಚಿನ್ನಕ್ಕೆ ಎಷ್ಟು ಕ್ರಯ ಆಗಿದೆ. ಅದೆಲ್ಲ ಹಣದುಬ್ಬರ, ಅಂದರೆ ಅದು ಇನ್ಫ್ಲೇಷನ್, ಅಂದರೆ ಕ್ರಯ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಮ್ಮ ಸಂಪಾದನೆ ಅಷ್ಟು ಜಾಸ್ತಿ ಆಗುವುದಿಲ್ಲ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಹಣವನ್ನು ಜಾಗ್ರತೆಯಿಂದ ಉಳಿತಾಯ ಮಾಡಿದರೆ ಒಳ್ಳೆ. ಓಕೆ, ಇವಾಗ ಯಾವುದೋ ಒಂದು ಪ್ಲಾನಿಂಗ್ ಮಾಡಬೇಕಾದ್ರೆ ನಂದು ಕರೆಂಟ್ ಸಿಚುವೇಶನ್, ಫಿನಾನ್ಷಿಯಲ್ ಸಿಚುವೇಶನ್ ಹೇಗಿದೆ ಅಂತ ಗೊತ್ತಾಗಬೇಕು. ಅದು ಹೇಗೆ ನೋಡೋದು, ನನ್ನ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಹೇಗಿದೆ ಅನ್ನೋದು?
ಈಗ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಅಂದರೆ ಈಗ ನಿಮ್ಮ ಸಂಪಾದನೆ ಎಷ್ಟು ಮತ್ತು ನಿಮ್ಮ ಖರ್ಚು ಎಷ್ಟು, ಅದು ಒಂದು ಆಸ್ಪೆಕ್ಟ್. ಓಕೆ. ಇನ್ನೊಂದು ನಿಮಗೆ ಏನು ಆಸ್ತಿ ಉಂಟು, ಮನೆ ಉಂಟಾ ಅಥವಾ ಬೇರೆ ಎಲ್ಲಿಯಾದರೂ ಬಾಡಿಗೆಗೆ ಮನೆ ಮಾಡಿ ಕೊಟ್ಟಿದ್ದೀರಾ, ಅಥವಾ ಬೇರೆ ಏನಾದರೂ ಹೂಡಿಕೆ ಉಂಟಾ ಮ್ಯೂಚುವಲ್ ಫಂಡಲ್ಲಿ ಅಥವಾ ಬ್ಯಾಂಕ್ FD, ಅದೆಲ್ಲ ನಿಮ್ಮದು ಆಸ್ತಿ. ಮತ್ತು ನಿಮ್ಮದು ಸಾಲ ಎಷ್ಟುಂಟು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಅಂದರೆ ಸಾಲ ಮಾಡುವಾಗ ಒಂದು ನಾವು ತಲೆಯಲ್ಲಿ ಯೋಚನೆ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸಾಲ ಮಾಡಿದಾಗ ಅದಕ್ಕೆ ಬಡ್ಡಿ ಕಟ್ಟಲೇಬೇಕಾಗ್ತದೆ. ನಿಮಗೆ ಯಾರು ಸಾಲ ಫ್ರೀಯಾಗಿ ಕೊಡೋದಿಲ್ಲ. ಅಂದರೆ ಈಗ ಮನೆಗೆ ಕೂಡ ಒಂದು ಸಾಲ ತಗೊಂಡ್ರೆ ಅದಕ್ಕೆ ಒಂದು ಇಷ್ಟು ಬಡ್ಡಿ ಅಂತ ಹೇಳ್ತಾರೆ. ನಿಮ್ಮ 2 ವೀಲರಿಗೆ ಅಥವಾ 4 ವೀಲರಿಗೆ ಸಾಲ ತಗೊಂಡು ಅದನ್ನು ತಗೊಂಡ್ರೆ ನಿಮಗೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗ್ತದೆ. ಹಾಗಾಗಿ ನಿಮ್ಮ ಆಸ್ತಿಯಿಂದ ಅಥವಾ ನಿಮ್ಮ ಸಂಪಾದನೆಯಿಂದ ಸ್ವಲ್ಪ ಹಣ ಹೊರಗೆ ಹೋಗ್ತದೆ. ಅದನ್ನು ನಾವು ಸೀಮಿತದಲ್ಲಿ ಇಟ್ಕೊಳ್ಬೇಕು. ಮತ್ತು ಇದೆಲ್ಲ ನೀವು ಲೆಕ್ಕ ಮಾಡಿದರೆ, ಎಷ್ಟು ಚಿನ್ನ ಉಂಟು, ಎಷ್ಟು ಬೇರೆ ಆಸ್ತಿ ಉಂಟು, ಗಾಡಿ ಉಂಟು, ಅದೆಲ್ಲ ನೀವು ಲೆಕ್ಕ ಮಾಡಿದರೆ ನಿಮ್ಮ ಸಂಪಾದನೆ ಎಷ್ಟು, ಖರ್ಚು ಎಷ್ಟು, ನಿಮ್ಮ ಆಸ್ತಿ ಎಷ್ಟು, ನಿಮ್ಮ ಸಾಲ ಎಷ್ಟು, ಮತ್ತು ನೀವು ಎಷ್ಟು ಹಣ ಅಂದರೆ ಬ್ಯಾಂಕಲ್ಲಿ ಇಟ್ಟಿದ್ದೀರಿ ಅಥವಾ ಮ್ಯೂಚುವಲ್ ಫಂಡ್ ಅಥವಾ ಇನ್ನೊಂದು ಬೇರೆ ಯಾವುದಾದ್ರೂ ಹೂಡಿಕೆಯಲ್ಲಿ ಹಾಕಿದ್ದೀರಿ, ಅದೆಲ್ಲ ನೀವು ಲೆಕ್ಕ ಮಾಡುವಾಗ ನಿಮಗೆ ನಿಮ್ಮ ಸಿಚುವೇಶನ್ ಏನು, ಫಿನಾನ್ಷಿಯಲ್ ಸಿಚುವೇಶನ್ ಏನು ಅಂತ ಅರ್ಥ ಆಗುತ್ತೆ. ಓಕೆ. ಈ 70/30 ರೂಲ್ ಅಂತ ಕೇಳಿದ್ವಿ ನಾವು. ಏನಿದು ಮ್ಯಾಮ್ 70/30 ರೂಲ್ ಅಂತ ಹೇಳಿದ್ರಿ? ಅದು ಆ್ಯಕ್ಚುಲಿ ಅದು ಜನರಲ್ ಒಂದು ರೂಲ್. ಅದು 70/30 ಅಂತ ಹೇಳ್ತಾರೆ. ಅದು ಪರ್ಸೆಂಟೇಜ್ ಬೇರೆ ಆಗ್ಬೋದು, ಅಂದರೆ 60-40 ಆಗ್ಬೋದು, 50-50 ಆಗ್ಬೋದು. 70/30 ಅಂದರೆ ಈಗ ನಿಮ್ಮ ಸಂಪಾದನೆ ಎಷ್ಟು ಉಂಟು ಅದರಲ್ಲಿ ಒಂದು 70% ನಿಮ್ಮ ಖರ್ಚಿಗೆ ಇಟ್ಕೊಳ್ಬೇಕು. 30% ಆದರೂ ನೀವು ಉಳಿತಾಯ ಮಾಡಲೇಬೇಕು. ಯಾಕೆಂದರೆ ಇಲ್ಲದಿದ್ದರೆ ನಿಮಗೆ ಅದು ಪೂರ್ತಿ ಸಂಪಾದನೆ ಖರ್ಚು ಮಾಡಿದರೆ ನಿಮಗೆ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಹಣ ಬೇಕಾದಾಗ ಇರುವುದಿಲ್ಲ. ಅದಕ್ಕೆ ಇದು 70/30 ರೂಲ್ ಅಂದರೆ ನಿಮಗೆ ಒಂದು ಶಿಸ್ತಿನಲ್ಲಿ ಉಳಿತಾಯ ಮಾಡುವ ಐಡಿಯಾ ಸಿಗುತ್ತೆ. ಅದಕ್ಕೆ ಹೀಗೆ ಒಂದು 70/30 ರೂಲ್ ಅಂತ ಹೇಳಿದ್ದಾರೆ. ಈಗ ನಿಮಗೆ ತುಂಬ ಸಂಪಾದನೆ ಇದ್ದರೆ 70% ಉಳಿತಾಯ ಮಾಡಿ 30% ಖರ್ಚು ಮಾಡಬಹುದು. ಆದರೆ ಜನರ ತಲೆಯಲ್ಲಿ ಏನಾಗುತ್ತೆ ಅಂದರೆ, ನನ್ನ ಸಂಪಾದನೆ ಜಾಸ್ತಿ ಆದಾಗ ನನ್ನ ಖರ್ಚುಗಳು ಹಾಗೆ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಸಂಪಾದನೆ ಕಡಿಮೆ ಇದ್ದರೆ ನೀವು ಒಂದು ಬೆಡ್ರೂಮಿದ್ದು ಮನೆ ತಗೊಳ್ಬೋದು. ಸಂಪಾದನೆ ಜಾಸ್ತಿ ಇರುವಾಗ ಏನು ಮಾಡ್ತೀರಿ, 3 ಬೆಡ್ರೂಮಿದ್ದು ಮನೆ ತಗೊಳ್ತೀರಿ. ಆಗ ನಿಮ್ಮದು ಒಂದು ವೇಳೆ ನೀವು ಸಾಲ ಮಾಡಿ ಮನೆ ತಗೊಳ್ಳೋದಾದರೆ, ನೀವು ಈಗ ಸಂಪಾದನೆ ಜಾಸ್ತಿ ಇರುವವರು ಜಾಸ್ತಿ ಸಾಲ ತಗೊಳ್ತಾರೆ, ಕಡಿಮೆ ಸಂಪಾದನೆ ಇರೋರು ಕಡಿಮೆ ಸಾಲ ತಗೊಳ್ತಾರೆ, ಈಗ ಜಾಸ್ತಿ ಸಂಪಾದನೆ ಇರೋರು ದೊಡ್ಡ ಕಾರ್ ತಗೊಳ್ತಾರೆ. ಸೊ ಹಾಗಾಗಿ ಏನಾಗ್ತದೆ ಅಂದರೆ, ನಮ್ಮ ಖರ್ಚು ವೆಚ್ಚಗಳು ನಮ್ಮ ಸಂಪಾದನೆಯೊಟ್ಟಿಗೆ ಬೆಳೀತವೆ. ನಾವು ಅದೇ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಅದಕ್ಕಾಗಿ ಸ್ವಲ್ಪ ಜಾಗ್ರತೆ ಮಾಡಿದರೆ ಒಳ್ಳೆಯದು. ಅಂದರೆ ಈಗ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ದೊಡ್ಡ ಕಾರ್ ತಗೊಂಡು ಅದಕ್ಕೆ ನನಗೆ ಕೂಡ ದೊಡ್ಡ ಕಾರ್ ಬೇಕು, ಹಾಗೆಲ್ಲ ಒಂದು ಕಾಂಪಿಟಿಷನಲ್ಲಿ ಇದ್ದರೆ ನಮಗೆ ಕಷ್ಟ. ಅದಕ್ಕಾಗಿ ಆದಷ್ಟು ನಮಗೆ ಏನು ಬೇಕು ಅಂತ ನಾವು ಒಂದು ಲಿಸ್ಟ್ ಮಾಡಿ, ಯೋಚನೆ ಮಾಡಿ ಅದನ್ನು ಲಿಸ್ಟ್ ಮಾಡಬೇಕು. ಈಗ ಬೇರೆಯವರು ದೊಡ್ಡ ಮನೆ ತಗೊಂಡ್ರು, ಇನ್ನೊಬ್ಬರು ದೊಡ್ಡ ಕಾರ್ ತಗೊಂಡ್ರು, ಅಥವಾ ಇನ್ನೊಬ್ಬರು ದೊಡ್ಡ ಡೈಮಂಡ್ ನೆಕ್ಲೆಸ್ ತಗೊಂಡ್ರು ಅಂತ ನಾವು ಯೋಚಿಸ್ಕೊಂಡು ನಾವು ಕೂಡ ತಗೊಳ್ಳಿಕ್ಕೆ ಹೋದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಇರ್ಬೋದು. ಹಾಗಾಗಿ ಬೇರೆಯವರು ಮಾಡಿದ್ರು ಅಂತ ನಾವು ಅದನ್ನು ಮಾಡಬಾರ್ದು. ನಮಗೆ ಏನು ಇಷ್ಟ, ಈಗ ಕೆಲವು ವಿಷಯಕ್ಕೆ ನಾವು ಖರ್ಚು ಮಾಡ್ಬೋದು. ಅಂದರೆ ಈಗ ನಮ್ಮ ಯಜಮಾನರಿಗೆ ಇದು ಫೋಟೋಗ್ರಫಿ ತುಂಬ ಇಷ್ಟ, ಅದಕ್ಕೆ ಒಂದು ಕ್ಯಾಮರಾ ನೋಡಿದಾಗ ಅವರು ತುಂಬ ಖರ್ಚು ಮಾಡ್ತಾರೆ ಅದಕ್ಕೆ. ಆದರೆ ಬೇರೆ ವಿಷಯದಲ್ಲಿ ಅಷ್ಟು ಖರ್ಚು ಮಾಡೋದಿಲ್ಲ. ಹಾಗೆ ಒಂದು ಬ್ಯಾಲೆನ್ಸ್ ಬರ್ತದೆ. ಹಾಗಾಗಿ ನಮಗೆ ಒಂದು ವೇಳೆ ತುಂಬ ಇಷ್ಟ ಆಗುವಂಥದ್ದು ಏನಾದರೂ ಇದ್ದರೆ, ಅದಕ್ಕೆ ತುಂಬ ಕ್ರಯ ಇದ್ದರೆ ಅದು ಪರವಾಗಿಲ್ಲ, ತಗೊಳ್ಬೋದು. ಅದು ಅಂದರೆ ಒಂದು ಹಾಬಿಯಾ ಅಥವಾ ಇಂಟ್ರೆಸ್ಟ್ ಅಂಥದ್ದು. ಇಲ್ಲ ಸುಮ್ಮನೆ ಬೇರೆಯವ್ರಿಗೆ ಖರ್ಚು ಮಾಡ್ತಾರಂತ ನಾವು ಖರ್ಚು ಮಾಡಲಿಕ್ಕೆ ಹೋದರೆ ಅದು ನಮಗೆ ಆ್ಯಕ್ಚುಲಿ ಫಿನಾನ್ಷಿಯಲ್ ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ನಮ್ಮ ಸಂಪಾದನೆಗೆ ತಕ್ಕ ಖರ್ಚು ಮಾಡಬೇಕು. ಮತ್ತು ಅದರಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ನಾವು ಶಿಸ್ತಿನಲ್ಲಿ ಉಳಿತಾಯ ಮಾಡಲೇಬೇಕು. ಮತ್ತು ನಾವು ಸಂಪಾದನೆ ಬಂದ ಕೂಡಲೇ ಫಸ್ಟು ಉಳಿತಾಯ ಮಾಡೋದು ಒಳ್ಳೆಯದು, ಖರ್ಚು ಮತ್ತೆ ಮಾಡಬೇಕು. ಇಲ್ಲದಿದ್ದರೆ ಖರ್ಚು ಫಸ್ಟ್ ಮಾಡಿ ಮತ್ತು ತಿಂಗಳು ಕಡೆ ಆಗುವಾಗ ನಮಗೆ ಉಳಿತಾಯಕ್ಕೆ ಎಂತ ಇರುವುದಿಲ್ಲ. ಹಾಗಾಗಿ ಆದಷ್ಟು ಶಿಸ್ತಿನಲ್ಲಿ ಉಳಿತಾಯ ಮಾಡಿದರೆ ಅದು ನಮ್ಮ ಜೀವನಕ್ಕೆ ನಮಗೆ ಒಳ್ಳೆಯದು.
ಈ ಫಿನಾನ್ಷಿಯಲ್ ಟಾಕ್ಸ್ ಅಲ್ಲಿ ಹೆಚ್ಚಾಗಿ ಕೇಳಿ ಬರುವಂತ ಶಬ್ದ ಅಂದ್ರೆ ಎಸೆಟ್ ಲಯಬಿಲಿಟಿ. ಏನ್ ಮ್ಯಾಮ್ ಇದು ಎಸೆಟ್ ಅಂಡ್ ಲಯಬಿಲಿಟಿ ಅಂದ್ರೆ? ಈಗ ಎಸೆಟ್ ಅಂದರೆ ಅದು ನಮ್ಮ ಆಸ್ತಿ. ಈಗ ಹೆಚ್ಚಾಗಿ ನೀವು ದಿವಾರ್ ಪಿಕ್ಚರ್ ನೋಡಿರಬೇಕು, ಅದರಲ್ಲಿ ಅಮಿತಾಬ್ ಬಚ್ಚನ್ ಮತ್ತೆ ಶಶಿ ಕಪೂರ್, ಅದು ಸ್ವಲ್ಪ ನಮ್ಮ ಹಳೆ ಕಾಲದ್ದು. ಅದರಲ್ಲಿ ಅಮಿತಾಬ್ ಹೇಳ್ತಾನೆ, ನನ್ನ ಹತ್ರ ಬಂಗ್ಲೆ ಉಂಟು, ಗಾಡಿ ಉಂಟು, ಆಸ್ತಿ ಉಂಟು, ನಿನ್ನ ಹತ್ರ ಏನು ಉಂಟು ಅಂತ. ಹಾಗಾಗಿ ಎಲ್ಲರ ತಲೆಯಲ್ಲಿ ಮನೆ, ಆಸ್ತಿ, ಕಾರು, ಬಂಗ್ಲೆ, ಗಾಡಿ ಅದೆಲ್ಲ ಆಸ್ತಿ ಅಂತ, ಎಸೆಟ್ ಅಂತ. ಆಕ್ಚುಲಿ ಅದು ಎಸೆಟ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ಆಸ್ತಿ ಅಂದ್ರೆ ಅದು ನಮ್ಗೆ ಸ್ವಲ್ಪ ಹಣ ತರಬೇಕಾಗ್ತದೆ. ಈಗ ನಾವು ಇರುವ ಮನೆಯಲ್ಲಿ ನಮ್ಗೆ ಖರ್ಚಾಗುವುದೇ ಹೊರತು ಅದರಿಂದ ಏನು ನಮ್ಗೆ ಆದಾಯ ಇಲ್ಲ. ಆದ್ರೆ ನೀವು ಇನ್ನೊಂದು ಮನೆ ಮಾಡಿ ಬಾಡಿಗೆಗೆ ಕೊಟ್ರೆ ಅದು ನಿಮ್ಮ ಎಸೆಟ್, ಅಂದ್ರೆ ಅದು ನಿಮ್ಮ ಆಸ್ತಿ. ಅದರಿಂದ ನಿಮ್ಗೆ ಸಂಪಾದನೆ ಆಗ್ತದೆ. ಈಗ ನನ್ನ ಯೂಸಿಗೆ ನಾನು ಇಟ್ಟುಕೊಳ್ಳುವ ಗಾಡಿ ನಂದು ಆಸ್ತಿ ಅಲ್ಲ, ಅದು ಆಕ್ಚುಲಿ ನನಗೆ ಅದಕ್ಕೆ ಖರ್ಚೇ ಆಗುತ್ತೆ. ಪೆಟ್ರೋಲ್ ಹಾಕಬೇಕು, ಮೇಂಟೆನೆನ್ಸ್ ಮಾಡಬೇಕು, ಸರ್ವಿಸ್ ಮಾಡಬೇಕು, ಅದು ನನಗೆ ಖರ್ಚೇ ಆಗುತ್ತೆ. ಹಾಗಾಗಿ ಅದು ನಂದು ಆಸ್ತಿ ಅಲ್ಲ. ನಾವು ಹೆಚ್ಚಾಗಿ ಯೋಚಿಸೋದು ಮನೆ ಉಂಟು, ಕಾರು ಉಂಟು, ಅದೆಲ್ಲ ನನ್ನ ಆಸ್ತಿ ಅಂತ. ಅದನ್ನು ಮಾರಿದರೆ ಮಾತ್ರ ನಿಮಗೆ ಅದು ಯೂಸ್ ಮಾಡ್ಬೋದು. ಆ ಹಣ ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಉಂಟು, ಅದನ್ನು ಬಾಡಿಗೆಗೆ ಕೊಟ್ಟಿದ್ದೀರಿ, ಅಥವಾ ಒಂದು ಕಾರು ಉಂಟು, ಅದನ್ನು ಟ್ಯಾಕ್ಸಿ ಆಗಿ ರನ್ ಮಾಡ್ತೀರಿ, ಅಂಥದ್ದೇನಾದರೂ ಇದ್ದರೆ, ಅಂದರೆ ನಿಮಗೆ ಸಂಪಾದನೆ ಮಾಡುವಂಥ ಆಸ್ತಿ ಏನಾದರೂ ಇದ್ದರೆ ಅದು ಆಸ್ತಿ, ಅದು ಎಸೆಟ್. ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ, ಅಂದರೆ ನಮಗೆ ನಮ್ಮ ಕೈಯಿಂದ ಅದಕ್ಕೆ ಹಣ ಖರ್ಚಾಗುತ್ತೆ, ಅದು ಲಯಬಿಲಿಟಿ. ಹಾಗಾಗಿ ಕೆಲವರೆಲ್ಲ ಅಂದರೆ ತಮಗೆ ಸಂಪಾದನೆ ಇರುವುದಕ್ಕಿಂತ ಜಾಸ್ತಿ ದೊಡ್ಡ ಮನೆಯೆಲ್ಲ ಕಟ್ಟಿ ಇಟ್ಕೊಳ್ತಾರೆ. ಆದರೆ ಅದಕ್ಕೆ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ, ಖರ್ಚು ತುಂಬ ಉಂಟು. ನೀವೀಗ ಒಂದು ದೊಡ್ಡ ಮನೆ ಕಟ್ಟಿದ್ದೀರಿ, ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ. ಹಾಗಾಗಿ ನಮ್ಮ ಸಂಪಾದನೆಗೆ ಸೀಮಿತವಾಗುವಂಥ ಮನೆಯನ್ನು ಮಾತ್ರ ನಾವು ತಗೊಳ್ಬೇಕಾಗ್ತದೆ. ಅಥವಾ ಗಾಡಿ ಕೂಡ, ಈಗ ಒಂದು ಮರ್ಸಿಡೀಸ್ ಗಾಡಿ ತಗೊಂಡ್ರೆ ಅದನ್ನು ನಾನು ಒಂದು ದಿನ ಸರ್ವಿಸಿಗೆ ಇಟ್ಟರೆ ಕೂಡ ಅದಕ್ಕೆ ತುಂಬ ಖರ್ಚಾಗುತ್ತೆ. ಹಾಗಾಗಿ ಅದು ನನ್ನ ಸಂಪಾದನೆಗೆ ಸೀಮಿತವಾಗಿರುವುದಿಲ್ಲ. ಹಾಗಾಗಿ ಅದು ನಂದು ಲಯಬಿಲಿಟಿ ಆಗ್ತದೆ, ಅಂದರೆ ನನ್ನ ಕೈಯಿಂದ ಹಣ ಹೊರಗೆ ಹೋಗ್ತದೆ. ಎಸೆಟ್ ಅಂದರೆ ನನಗೆ ಹಣ ತರುವಂಥದ್ದು ಎಸೆಟ್, ಅಂದರೆ ಅದರಿಂದ ನಾನು ಸ್ವಲ್ಪ ಸಂಪಾದನೆ ಮಾಡಬೇಕು, ಅದು ನಂದು ಎಸೆಟ್. ಇಲ್ಲದಿದ್ದರೆ ಅದು ಲಯಬಿಲಿಟಿ ಆಗುತ್ತೆ. ಓಕೆ ಮ್ಯಾಮ್, ಇವಾಗ ಫಿನಾನ್ಷಿಯಲ್ ಗೋಲ್ ಸೆಟ್ ಮಾಡೋದು ತುಂಬಾ ಮುಖ್ಯ ಅಂತ ನಿಮ್ಮ ಈ ಮಾತಿಂದ ಗೊತ್ತಾಯಿತು. ಹಾಗಾದರೆ ಇವಾಗ ಫಿನಾನ್ಷಿಯಲ್ ಗೋಲ್, ಇವಾಗ ಮಿಡಲ್ ಕ್ಲಾಸ್ ರೀತಿ ಮಾತಾಡೋದಾದರೆ, ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಲ್ಲಿ ಫಿನಾನ್ಷಿಯಲ್ ಗೋಲ್ ಯಾವ ರೀತಿ ಇರಬೇಕು, ಎಷ್ಟು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಗೋಲ್ ಸೆಟ್ ಮಾಡುವಂಥದ್ದು? ಸೊ ಫಿನಾನ್ಷಿಯಲ್ ಗೋಲಲ್ಲಿ ನಾವು ಅಂದರೆ ಇದು ನಮ್ಮದು ಆರ್ಥಿಕ ಗುರಿ ಏನು. ಹೌದು. ಒಂದು ನಾನು ಹೇಳಿದ್ದು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಫಂಡ್. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಆದರೂ ಸೇವ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ನಮಗೆ ಈಗ ಹಣ ಬೇಕು ಅಂತ ಹೇಳುವಾಗ ಅದನ್ನು ಹೋಗಿ ತೆಗೆಯುವ ಅಂಥ ಸ್ಥಿತಿಯಲ್ಲಿ ಇರಬೇಕು. ಸಡನ್ಲಿ ಈಗ ನಿಮ್ಮ ಅಂದರೆ ಫ್ಯಾಮಿಲಿಯಲ್ಲಿ ಅಥವಾ ಯಾರಿಗಾದರೂ ಒಂದು ಆಕ್ಸಿಡೆಂಟ್ ಆಯಿತಾ, ಅಥವಾ ಅವರನ್ನು ಆಸ್ಪತ್ರೆಗೆ ಕೊಂಡೋದ್ರು, ಇನ್ಶೂರೆನ್ಸ್ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಹಣ ಖರ್ಚಾಗುತ್ತದೆ. ಅಥವಾ ಒಂದು ವೇಳೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲಿಲ್ಲ, ಮನೆಯಲ್ಲೇ ಬಿದ್ದು ಏನೋ ಕಾಲು ಮುರಿತು, ಡಾಕ್ಟರ್ ಹತ್ರ ಹೋಗಬೇಕು, ಅದಕ್ಕೆ ಬ್ಯಾಂಡೇಜ್ ಹಾಕಬೇಕು, ಅದೆಲ್ಲ ನಮ್ಮದು ತುರ್ತು ಪರಿಸ್ಥಿತಿ. ಅದಕ್ಕೆಲ್ಲ ಖರ್ಚಾಗುತ್ತೆ. ಹಣ ಇಲ್ಲದಿದ್ದರೆ ಬೇರೆಯವ್ರ ಹತ್ರ ಅದಕ್ಕೂ ನಮಗೆ ಸಾಲ ಮಾಡಬೇಕಾಗುವ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ಈಗ ನಂದು ಸಂಪಾದನೆ ಒಂದು 20,000 ತಿಂಗಳಿಗೆ. ಒಂದು 6 ತಿಂಗಳಿಗೆ ಎಷ್ಟಾಗುತ್ತೆ ನನಗೆ ಅಷ್ಟು, ಅಂದರೆ ಒಂದು 1,20,000 ಅಷ್ಟು ಹಣವನ್ನು ನಾನೊಂದು ಬ್ಯಾಂಕಲ್ಲಿ ಇಟ್ಕೊಳ್ಬೇಕು. ಅಂದರೆ ನನಗೆ ಅದು ಬೇಕಾಗುವಾಗ ಸಿಕ್ಕಬೇಕು. ಅಂದರೆ ನಿಮ್ಮ SB ಅಕೌಂಟಲ್ಲಿ ಇಡಬೇಕಂತ ಇಲ್ಲ, FD ಮಾಡಿದರೂ ಪರವಾಗಿಲ್ಲ. ಯಾಕಂದರೆ ಇವತ್ತು ಬೇಕಂದರೆ ಬ್ಯಾಂಕಿಗೆ ಹೋಗಿ ನನಗೆ ತೆಗೆಯುವಂಥ ಪರಿಸ್ಥಿತಿಯಲ್ಲಿ ಇರಬೇಕು. ಅದು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಫಂಡ್. ಈಗ ಕೋವಿಡ್ ಆಗುವಾಗ ಕೆಲವರದೆಲ್ಲ ಕೆಲಸ ಹೋಯಿತು, ಅಥವಾ ಕೆಲವರಿಗೆಲ್ಲ ಸಂಬಳ ಕಟ್ ಮಾಡಿದರು. ಆ ಟೈಮಲ್ಲಿ ಈಗ ನಿಮಗೆ ಒಂದು 20,000 ಸಂಬಳ ಇದ್ದಿದ್ದರೆ, ನಿಮ್ಮ ಖರ್ಚು ಒಂದು 15,000 ಇದ್ದರೆ, ಅವರು 10,000 ಮಾತ್ರ ನಿಮಗೆ ಸಂಬಳ ಕೊಟ್ಟಿದ್ದಾರೆ, 50% ಕಟ್ ಮಾಡಿದ್ದಾರೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಈಗ ಆ ತುರ್ತು ಪರಿಸ್ಥಿತಿಗೆ ನಿಮಗೆ ಒಂದು ಸೇವಿಂಗ್ಸ್ ಅಂತ ಇದ್ದರೆ ನಿಮಗೆ ಅದನ್ನು ತೆಗೆದು ಖರ್ಚು ಮಾಡ್ಬೋದು. ಹಾಗಾಗಿ ನಿಮಗೆ ಫಿನಾನ್ಷಿಯಲ್ ಒತ್ತಡ ಬರೋದಿಲ್ಲ. ನಿಮಗೆ ತುರ್ತು ಪರಿಸ್ಥಿತಿಗೆ ಸ್ವಲ್ಪ ಹಣ ಇದ್ದರೆ ಅದು ಒಂದು ಗುರಿ ಆಗಿರಬೇಕು. ಇನ್ನೊಂದು ನಿಮ್ಮದು ಅಂದರೆ ಆಸ್ತಿ ಮಾಡೋದು, ಅಂದರೆ ಮನೆ ತಗೊಳ್ಳೋದಾ, ಅಥವಾ ಈ ಕಾರ್ ತಗೊಳ್ಳೋದಾ, ಅಥವಾ ಟ್ರಾವೆಲ್ ಮಾಡೋದಾ, ಅಂಥದ್ದೆಲ್ಲ ಒಂದು ಆರ್ಥಿಕವಾಗಿ ಗುರಿ ಅಂತ ಇಟ್ಟುಕೊಂಡ್ರೆ
ಈಗ ನಿಮಗೆ ಯಾವ ಥರದ್ದು ಕಾರ್ ಬೇಕು, 5 ಲಕ್ಷದ್ದು ಕಾರ್ ಬೇಕಾ, 10 ಲಕ್ಷದ್ದು ಕಾರ್ ಬೇಕಾ, ಅದು ನಿಮಗೆ ಸಂಪಾದನೆಯಲ್ಲಿ ಆಗುತ್ತಾ. ಈಗ ನನ್ನ ಸಂಪಾದನೆಗೆ ನನಗೆ ಒಂದು 25,000 ಸಂಬಳ ಉಂಟು, ನನಗೆ ಒಂದು ಮರ್ಸಿಡೀಸ್ ಕಾರ್ ತಗೊಳ್ಬೇಕು, ಅದು ನನ್ನ ಆರ್ಥಿಕ ಗುರಿ ಆಗೋದಿಲ್ಲ. ಅದು ಸ್ವಲ್ಪ ವಾಸ್ತವಿಕ ಗುರಿ ಆಗಿರಬೇಕು, ಅಂದರೆ ನಮಗೆ ಒಂದು ಅಚೀವ್ ಮಾಡುವಂಥ ಸ್ಥಿತಿಯಲ್ಲಿರಬೇಕು. ಹಾಗೆ ಒಂದು 5 ಲಕ್ಷದ ಕಾರ್ ತಗೊಳ್ಬೇಕು, ಅದು ನಂದು ಗುರಿ, ಒಂದು ಅಂದರೆ ಗೋಲ್. ಅದಕ್ಕಾಗಿ ನಾನು ಒಂದು 5 ವರ್ಷ ಸೇವ್ ಮಾಡಬೇಕು ಅಥವಾ 10 ವರ್ಷ ಸೇವ್ ಮಾಡಬೇಕು. ಅದಕ್ಕೆ ಎಷ್ಟು ಸೇವ್ ಮಾಡಬೇಕು ಅಂತೆಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಒಂದು ಅರ್ಥ ಆಗ್ತದೆ. ಒಂದು 20 ವರ್ಷದ ನಂತರ ನನಗೆ ಒಂದು ಮನೆ ತಗೊಳ್ಬೇಕು, ಅದು ಕೂಡ ನಂದೊಂದು ಆರ್ಥಿಕ ಗೋಲ್, ಫಿನಾನ್ಷಿಯಲ್ ಗೋಲ್. ಅದಕ್ಕಾಗಿ ನಾನು ಎಷ್ಟು ಸೇವ್ ಮಾಡಬೇಕು ಅದೆಲ್ಲ ಒಂದು ಲೆಕ್ಕಾಚಾರ ಮಾಡಿದರೆ ನಮಗೆ ಒಂದು ಅಂದರೆ ಎಷ್ಟು ಸೇವ್ ಮಾಡಬಹುದು, ಎಷ್ಟು ಹಣ ಸಿಗ್ತದೆ ನಮಗೆ ಒಂದು ರಿಟೈರ್ ಆಗುವಾಗ. ಮತ್ತು ಹೆಚ್ಚಾಗಿ ಜನರು ರಿಟೈರ್ಮೆಂಟ್ ಬಗ್ಗೆ ಅಂದರೆ ನಿವೃತ್ತಿ ಬಗ್ಗೆ ಯೋಚಿಸೋದಿಲ್ಲ. ಅಂದರೆ ಕೆಲವರಿಗೆ PF ಸಿಗ್ತದೆ, ಈಗ ಅದು ಕಂಪಲ್ಸರಿ ಇಲ್ಲ, ಅಂದರೆ ಕಂಪನಿಗಳಿಗೆ ಕೂಡ PF ಕೊಡುವ ಇದು ಪರಿಸ್ಥಿತಿ ಇಲ್ಲ. ನಿಮ್ಮ ಸಂಬಳ ಕಡಿಮೆ ಇದ್ದರೆ ಮಾತ್ರ ಅಂಥವರಿಗೆ PF ಕೊಡೋದು, ಇಲ್ಲದಿದ್ದರೆ ಈಗ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೂಡ PF ಕೊಡುವಂಥ ಅಗತ್ಯ ಇಲ್ಲ. ಹಾಗಾಗಿ ನಿಮಗೆ ನಿವೃತ್ತಿ ಆಗುವಾಗ ಏನು ಉಂಟು ನಿಮ್ಮ ಹತ್ರ, ಎಷ್ಟು ಸೇವಿಂಗ್ಸ್ ಉಂಟು, ಅದು ಅಗತ್ಯ. ಈಗ ನಿಮಗೆ ಹೆಚ್ಚಾಗಿ ಕಂಪನಿಗಳಲ್ಲೆಲ್ಲ ಒಂದು 60 ವರ್ಷಕ್ಕೆ ನಿವೃತ್ತಿ ಆಗುತ್ತೆ. ಒಂದು ನಿಮ್ಮ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು 80 ವರ್ಷದವರೆಗಿದ್ದರೆ 60ರಿಂದ 80 ವರ್ಷದವರೆಗೆ ನಿಮಗೆ ಸಂಬಳ ಇಲ್ಲದೆ ಬದುಕಬೇಕಾಗ್ತದೆ. ಅದಕ್ಕೆ ನಾವು ಸೇವ್ ಮಾಡಲೇಬೇಕು, ಅದು ನಮ್ಮ ಲಾಂಗ್ ಟರ್ಮ್ ಗೋಲ್. ಈಗ ನಿಮಗೆ ಒಂದು 25 ವರ್ಷ ಆದರೆ ಒಂದು 35 ಇಯರ್ಸ್ವರೆಗೆ ನೀವು ಸಂಪಾದನೆ ಮಾಡ್ಬೋದು. ಅದರ ನಂತರ ಸಂಪಾದನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕಾಗಿ ನಿಮ್ಮ ನಿವೃತ್ತಿಗೆ ಅಥವಾ ರಿಟೈರ್ಮೆಂಟಿಗೆ ಒಂದು ಸೇವಿಂಗ್ಸ್ ಮಾಡೋದು ಒಳ್ಳೆಯದು. ಕೆಲವರು ಯೋಚಿಸ್ತಾರೆ PF ಅಲ್ಲಿ ಹಣ ಉಂಟು, ಆ PF ಇದು ಹಣ ಸಾಕಾಗಲಿಕ್ಕಿಲ್ಲ, ಯಾಕಂದರೆ ಹಣದುಬ್ಬರ ಹಾಗೆ ಉಂಟು. ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ಮಾಡಲೇಬೇಕಾಗ್ತದೆ. ಓಕೆ, ಇವಾಗ ಒಂದು ಫೈನಲ್ ಟಚಪ್ ಕೊಡೋದಾದ್ರೆ ಇವತ್ತಿನ ಈ ಎಪಿಸೋಡಿಗೆ ಫಿನಾನ್ಷಿಯಲ್ ಗೋಲ್ ಬಗ್ಗೆ ಮಾತಾಡಿದ್ವಿ. ಫಿನಾನ್ಷಿಯಲ್ ಪ್ಲಾನಿಂಗ್, ಇವಾಗ ನೀವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಿ, ಒಂದು ಇಮಿಡಿಯೇಟ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಒಂದು ಇರಲೇಬೇಕು. ಬಟ್ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾವು ಏನಾದರೂ ಆದ ನಂತರ ಗೊತ್ತಾಗೋಕ್ಕಿಂತ ಬದಲು ಆಗೋಕ್ಕಿಂತ ಮುಂಚೆ ಗೊತ್ತಾದ್ರೆ ಬೆಟರ್ ಅಲ್ವಾ? ಹೌದು. ಸೊ ಯಾವ ರೀತಿ ಇರಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು, ಹೆಲ್ತ್ ಇನ್ಶೂರೆನ್ಸ್ ಇರಬೇಕಾ, ಏನೆಲ್ಲ ಇರಬೇಕು? ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಆದರೆ ಏನಿರಬೇಕಾಗುತ್ತೆ? ಸೊ ಅದೆಲ್ಲ ನಾವು ನಮ್ಮ ಸಂಪಾದನೆ ಎಷ್ಟು ಉಂಟು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ನಿಮಗೆ ಕೆಲವರ ತಲೆಯಲ್ಲಿ ನಾನು ಸಣ್ಣ ಪ್ರಾಯದವ್ರು, ನನಗೆ ಏನು ರೋಗಗಳಿಲ್ಲ, ಅದಕ್ಕೆ ನನಗೆ ಹೆಲ್ತ್ ಇನ್ಶೂರೆನ್ಸ್ ಬೇಡವೇ ಬೇಡ ಅಂತ ಯೋಚನೆಯಲ್ಲಿ ಇರ್ತಾರೆ. ಅದು ಆ್ಯಕ್ಚುಲಿ ತಪ್ಪು. ಯಾಕಂದರೆ ನೀವು ಸಣ್ಣ ಪ್ರಾಯದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಒಳ್ಳೆಯದು. ಯಾಕಂದರೆ ಕೆಲವು ರೋಗಗಳಿಗೆ ಹೆಲ್ತ್ ಇನ್ಶೂರೆನ್ಸ್ನವರು ಏನೂ ಕೊಡೋದಿಲ್ಲ. ಮತ್ತು ಕೆಲವು ರೋಗಗಳಿಗೆ ನಿಮಗೆ 2 ವರ್ಷ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಮತ್ತು ನೀವು ತಗೊಂಡ ಕೂಡಲೇ ನಿಮ್ಮದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರೋದಿಲ್ಲ, ಒಂದು ಮಿನಿಮಮ್ 30 ಡೇಸ್ ವೆಯ್ಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಸಣ್ಣ ಪ್ರಾಯದವರಿಗೆ ಸ್ವಲ್ಪ ಸಣ್ಣ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೋದು. ಸ್ವಲ್ಪ ಅಂದರೆ ನಿಮ್ಮ ಸಂಪಾದನೆ ತುಂಬ ಇದ್ದರೆ ನೀವು ದೊಡ್ಡ ಗಾತ್ರದ್ದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೆಯದು. ಆಮೇಲೆ ನಿಮಗೆ ಬೋನಸ್ ಇರುತ್ತೆ, ಅದರಲ್ಲಿ ನೀವು ಕ್ಲೇಮ್ ಮಾಡೋದಿದ್ದರೆ ಅದರಲ್ಲಿ ಬೋನಸ್ ಅಂಥದ್ದೆಲ್ಲ ಬೆನಿಫಿಟ್ಸ್ ಉಂಟು. ಮತ್ತು ಆ ವೆಯ್ಟಿಂಗ್ ಪೀರಿಯಡ್ ಎಲ್ಲ ಕಂಪ್ಲೀಟ್ ಆಗುತ್ತೆ ನೀವು ಸಣ್ಣ ಪ್ರಾಯದಲ್ಲಿ ತಗೊಂಡ್ರೆ. ತುಂಬ ಕೆಲವರೆಲ್ಲ ಇವಾಗ ನೋಡಿದರೆ ಒಂದು 40-45 ವರ್ಷಕ್ಕೆ ಜನರಿಗೆ BP, ಡಯಾಬಿಟೀಸ್ ಎಲ್ಲ ಬರುತ್ತೆ. ಈಗ ನೀವು ಹೆಲ್ತ್ ಇನ್ಶೂರೆನ್ಸ್ ಆವಾಗ ತಗೊಂಡ್ರೆ ನಿಮಗೆ ಒಂದು ಮಿನಿಮಮ್ 3 ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ಅಂಥ ರೋಗಗಳಿಗೆ. ಮತ್ತು ಕೆಲವರಿಗೆ ಈಗ ಅಂದರೆ ಬೇರೆ ಏನಾದರೂ ರೋಗ ಬಂದರೆ, ಈಗ ಜಾಯಿಂಟ್ ಪೇಯ್ನ್, ಆಸ್ಟಿಯೋಪಾರೋಸಿಸ್ ಅಂಥದ್ದೆಲ್ಲ ಬಂದರೆ ಈಗ ಹೆಚ್ಚಿನ ಹೆಲ್ತ್ ಇನ್ಶೂರೆನ್ಸ್ ಕೊಡೋದು ಕೂಡ ಇಲ್ಲ. ಅದಕ್ಕಾಗಿ ಸಣ್ಣ ಪ್ರಾಯದಲ್ಲಿ ತಗೊಂಡ್ರೆ ಒಂದು ಒಳ್ಳೆಯದು. ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಕೆಲವರೆಲ್ಲ ಎಣಿಸ್ಬೋದು ಅದೊಂದು ವೆಚ್ಚ ಅಂತ. ಆದರೆ ಆ ವೆಚ್ಚ ನೀವು ಅದನ್ನು ಪ್ಲ್ಯಾನ್ ಮಾಡಿ, ಅದು ನಿಮ್ಮ ಖರ್ಚು ವೆಚ್ಚದಲ್ಲಿ ಲಿಸ್ಟ್ ಮಾಡಿ ಮತ್ತು ಇನ್ಶೂರೆನ್ಸ್ ತಗೊಳ್ಳಿ. ಒಂದು ಅದು. ಸೆಕೆಂಡ್ಲಿ, ನೀವು ಎಷ್ಟು ಸೇವ್ ಮಾಡಬೇಕು ಅದೇ ನಾನು ಹೇಳಿದಲ್ಲ, 70-30 ಅಥವಾ 60-40, 50-50. ಅಂದರೆ ನಿಮ್ಮ ಸಂಪಾದನೆಗೆ ಯಾವುದು ಸರಿ ಅಂತ ಅನ್ನಿಸ್ತದೆ. ಯಾಕಂದರೆ ಈಗ ಈಗ 50,000 ಸಂಬಳದವರು ಇಬ್ಬರು ಇರ್ಬೋದು, ಅಂದರೆ ಸೇಮ್ ಜಾಬ್, ಸೇಮ್ ಸಂಬಳ. ಆದರೆ ಒಬ್ಬನಿಗೆ ಮನೆಯಲ್ಲಿ ಜವಾಬ್ದಾರಿ ಉಂಟು, ಅಂದರೆ ತಂದೆ ತಾಯಿ ಸಾಲ ಮಾಡಿ ಇವನಿಗೆ ಕಲಿಸಿದ್ದಾರೆ, ಅದಕ್ಕಾಗಿ ಆ ಸಾಲ ಕಟ್ಟಬೇಕಾಗ್ತದೆ. ಹಾಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು. ಅವನಿಗೆ ಅದು ಸೇವಿಂಗ್ಸ್ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಇನ್ನೊಬ್ಬನಿಗೆ ತಂದೆ ತಾಯಿ ಒಳ್ಳೆ ಸಂಪಾದನೆಯಲ್ಲಿದ್ದಾರೆ, ಏನು ಸಾಲ ಇಲ್ಲ,
ಹಾಗಾಗಿ ಇವನಿಗೆ ಫುಲ್ 50,000 ಅವನ ಕೈಗೆ ಸಿಗುತ್ತೆ, ಏನು ಬೇರೆ ಜವಾಬ್ದಾರಿ ಇಲ್ಲ. ಅದಕ್ಕೆ ಅಂಥವರು ಆ್ಯಕ್ಚುಲಿ ಜಾಸ್ತಿ ಸೇವ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರಿಗೆ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕಾ ಅಥವಾ ಲೈಫ್ ಸ್ಟೈಲನ್ನು ಒಳ್ಳೆಯದು ಮಾಡಲಿಕ್ಕೆ ಮನಸ್ಸಿದ್ರೆ ಸ್ವಲ್ಪ ಜಾಸ್ತಿ ಸೇವ್ ಮಾಡಿದರೆ ಒಳ್ಳೆಯದು. ಹಾಗಾಗಿ ಅಂದರೆ ಎಲ್ಲರಿಗೆ ಒಂದೇ ಪ್ಲ್ಯಾನ್ ಫಿಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಅವರವರ ಸಂಪಾದನೆಗೆ ಬೇಕಾಗುವ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಓಕೆ ಸರಿ ಮೇಡಮ್, ಹಾಗಾದರೆ ಇಲ್ಲಿ ತನಕ ಬಂದು ಇವಾಗ ಒಂದಷ್ಟು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಹೇಳಿದ್ರಿ. ಸೊ ಮುಂದಿನ ಎಪಿಸೋಡಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡೋಣ. ಇಲ್ಲಿ ತನಕ ಬಂದು ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದ. ಧನ್ಯವಾದ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಹೇಗಿರಬೇಕು, ಯಾಕೆ ತುಂಬಾ ಇಂಪಾರ್ಟೆಂಟ್, ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್, ಇದರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ನೋಡಿದ್ವಿ ಅಲ್ವಾ. ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೆಪ್ತ್ ಆಗಿ ಹೋಗಿ ಸೇವಿಂಗ್ಸ್ ಅಂದರೆ ಬರೀ ಸೇವಿಂಗ್ಸ್ ಮಾತ್ರನಾ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋದು ಏನು, ಇನ್ವೆಸ್ಟ್ಮೆಂಟ್ ಅನ್ನೋದು ಹೇಗೆ, ಇದರ ಬಗ್ಗೆ ಎಲ್ಲ ಮಾತಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.